ನರಿಂಗಾನ ಗ್ರಾಮ ಪಂಚಾಯತ್ನ ನವೀಕೃತಗೊಂಡ ಕಟ್ಟಡದ ಉದ್ಘಾಟನೆ ಹಾಗೂ ನರಿಂಗಾನ ಗ್ರಾಮದ ಕೊರೋನಾ ವಾರಿಯರ್ಸ್ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನರಿಂಗಾನ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ನರಿಂಗಾನ ಗ್ರಾಮ ಪಂಚಾಯತ್ ನವೀಕೃತಗೊಂಡ ಕಟ್ಟಡವನ್ನು ಶಾಸಕ ಯುಟಿ ಖಾದರ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ತಮಗೆ ಬರುವ ಗೌರವಧನವನ್ನು ಆಶಾ ಕಾರ್ಯಕರ್ತೆಯರಿಗೆ ನೀಡಿರುವ ಕಾರ್ಯ ರಾಜ್ಯಕ್ಕೆ ಮಾದರಿ. ರಾಜ್ಯದಾದ್ಯಂತ ಇಂತಹ ಕಾರ್ಯಗಳು ನಡೆದು ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಮನೆ ಮನೆಗೆ ಸುತ್ತಿ ಇತರರಿಗೆ ಶ್ರಮಿಸುವ ಆಶಾ ಕಾರ್ಯಕರ್ತರಿಗೆ ಸಹಾಯಕವಾಗಲಿ ಎಂದು ಹೇಳಿದರು. ಅತ್ಯಂತ ಸಂತೋಷ ಮತ್ತು ನೀವೆಲ್ಲ ಗ್ರಾಮ ಪಂಚಾಯತ್ ಮಾದರಿ ಅಂತ ಹೇಳಿದ್ರೆ ಇವರಿಗೆ ಸಿಕ್ಕುವಂತ ಮೀಟಿಂಗ್ನ ಗೌರವಧನವನ್ನು ಬಹುಶಃ ಇವರ ಪರವಾಗಿ ಕೆಲಸ ಮಾಡುವಂತ ಅವರಿಗೊಂದು ಪ್ರೀತಿ ವಿಶ್ವಾಸ ಕೊಡ್ತಿರೋದು ಎಲ್ಲ ಗ್ರಾಮದ ಇಡೀ ರಾಜ್ಯದ ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಒಂದು ಮಾದರಿ ಮತ್ತೊಂದು ದಿಕ್ಸೂಚಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅದಕ್ಕಾಗಿಯೂ ನಾನು ಅಭಿನಂದನೆ ಮತ್ತು ನಿಮ್ಮ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂತೆ. ಬಹುಶಃ ಇವತ್ತು ಕೋವಿಡ್ ಮತ್ತು ಆರೋಗ್ಯ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಆಗ್ತಾ ಇದೆ. ಇನ್ನೂ ಕೂಡ ತಾವು ಇವತ್ತು ಮಾಡಲೇಬೇಕಾದ ಒಂದು ವಿಚಾರ ಕೂಡ ಇರುವಂಥದ್ದು. ಬಹುಶಃ ಅದಕ್ಕಾಗಿ ತಾವು ಮನೆ ಮನೆಗೆ ಹೋದಾಗ ಬಹುಶಃ ಆಶಾ ಕಾರ್ಯಕರ್ತರು ತಮ್ಮದೇನು ಡೇಟಾ ಇರ್ತದೆ. ಪ್ರತಿಯೊಂದು ಮನೆಗೆ ಹೋದಾಗ ನಿಮ್ಮೊಂದು ಡೇಟಾ ಇರ್ತದೆ. ಇದರಲ್ಲಿ ಎಷ್ಟು ವಯಸ್ಸಿನವರಿದ್ದಾರೆ, ಎಷ್ಟು ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ. ಒಂದು ಸೆಟ್ಟನ್ನು ತಾವು ಗ್ರಾಮ ಪಂಚಾಯತಿನಲ್ಲಿ ಕೊಟ್ಟರೆ ಅವರ ಕಂಪ್ಯೂಟರ್ನಲ್ಲಿ ಕೂಡ ಫೀಡ್ ಮಾಡಿಟ್ಟರೆ ಕಂಪ್ಲೀಟ್ ಆದ ಡಾಟಾ ಬುಕ್ಕನ್ನು ಕೂಡ ಒಂದು ನಿಮಗೆ ಅಲ್ಲಿ ತಯಾರು ಮಾಡ್ಬೋದು. ಇದಕ್ಕೆ ಅದು ನಿಮ್ಮ ಕೈಲಿದೆ. ಇಟ್ ಇಸ್ ಅ ಮಾಡೆಲ್ ಫಾರ್ ಅದರ್ ಗ್ರಾಮ ಪಂಚಾಯತ್ಸ್ ಆಲ್ಸೋ ಇದರಲ್ಲಿ. ಸೊ ಏನಾದರೂ ನಿಮಗೆ ಮುಂದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾ, ಆ ಒಂದು ಡೇಟಾ ಇಟ್ಟುಕೊಂಡು ಆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಅವಕಾಶ ನಿಮಗೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಅವಕಾಶ ಕೂಡ ಇವತ್ತು ಆಗ್ತದೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಜಾ ಶೆಟ್ಟಿ ಅವರು ಮಾತನಾಡಿ, ರಾತ್ರಿ ಹಗಲೆನ್ನದೇ ಕೋವಿಡ್ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ಕಾರ್ಯ ಅಭಿನಂದನೀಯ. ಎಲ್ಲರೂ ಗ್ರಾಮ ಪಂಚಾಯತ್ ಆಡಳಿತದ ಜೊತೆಗೆ ಉತ್ತಮವಾಗಿ ಸಹಕರಿಸಿದ್ದಾರೆ. ಎಲ್ಲರೂ ತಮ್ಮ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ವಹಿಸಿ ಮುಂದುವರಿಯಿರಿ ಎಂದು ಹೇಳಿದರು. ಕೋವಿಡ್ ಅನ್ನು ನಾವು ನಿಯಂತ್ರಣದಲ್ಲಿರಿಸುವುದು ಮೊದಲನೇ ಆದ್ಯತೆ. ಹಾಗೆ ಈ ಕೋವಿಡ್ ನಿಯಂತ್ರಣಕ್ಕಾಗಿ ನಮ್ಮ ಗ್ರಾಮ ಪಂಚಾಯತ್ನೊಳಗೆ ಗ್ರಾಮಸ್ಥರು ಸಹಕರಿಸಬೇಕು. ಆವಾಗ ಮಾತ್ರ ತಮ್ಮ ಈ ಕೋವಿಡ್ ಅನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಈ ಕೋವಿಡ್ ಟೈಮಲ್ಲಿ ಅಧಿಕಾರಿಗಳು ರಜೆ ಮಾಡಿದರೆ ದೊಡ್ಡ ಪರಿಣಾಮ ಏನಾಗುವುದಿಲ್ಲ. ಆದರೆ ನಮ್ಮ ಆಶಾ ಕಾರ್ಯಕರ್ತೆಯರು ರಜೆ ಮಾಡಿದರೆ ಗ್ರಾಮಕ್ಕೆ ಅಲ್ಲ ಸಮಾಜಕ್ಕೆ ದೊಡ್ಡ ಪರಿಣಾಮವನ್ನು ಮಾಡುತ್ತದೆ. ಹಾಗೂ ನಮ್ಮ ನರಿಂಗಾನ ಗ್ರಾಮದ ಆಶಾ ಕಾರ್ಯಕರ್ತೆಯರು ರಾತ್ರಿ ಹಗಲಿರುಳು ಎನ್ನದೆ ಈ ಗ್ರಾಮದ ಎಲ್ಲ ಕಡೆ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನವಾಜ್, ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯೆ ಮಮತಾ ಡಿಎಸ್ ಗಟ್ಟಿ, ಪದ್ಮನಾಭ ನರಿಂಗಾನ, ಅಭಿವೃದ್ಧಿ ಅಧಿಕಾರಿ ರಚನೆ, ಕಾರ್ಯದರ್ಶಿ ನಳಿನಿ, ಸಿಡಿಪಿಒ ಸೂಪರ್ವೈಸರ್ ಸವಿತಾ ನವೀನ್, ವೈದ್ಯಾಧಿಕಾರಿ ಮೊಹಮ್ಮದ್ ಫಯಾಜ್ ಉಪಸ್ಥಿತರಿದ್ದರು.